ವಿಮಾನಾಪಘಾತದಲ್ಲಿ ಸಾವು ಕಂಡ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿಯವರ ಲಕ್ಕಿ ನಂಬರ್ 1206 ಅಂತೆ. ಆದರೆ ಅದು ಅವರ ಅಂತಿಮ ನಂಬರ್ ಕೂಡ ಆಯಿತು. ಮರಣಿಸಿದ ವಿಜಯ್ ರೂಪಾಣಿಯವರ ಕಾರಿನ ನಂಬರ್ GJO3HK1206 ಹಾಗೆ ಅವರ ಬೈಕಿನ ನಂಬರ್ GJO3DE1206 ಎಂದು ಇದೆಯಂತೆ. ಆ ಬಗೆಗಿನ ಫೋಟೋಗಳು ಕೂಡ ಬಿಡುಗಡೆಯಾಗಿವೆ. ಇದರ ನಡುವೆ ವಿಮಾನಯಾನ ಪ್ರಾಧಿಕಾರದವರು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿರುವುದು ಎಂಬಿತ್ಯಾದಿಯಾಗಿ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ. ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ಎಂದು ಹೇಳಿದ್ದಾರೆ. ದೇಹದ ಗುರುತು ಸಿಗದಂತೆ ಕರಕಲಾದ ವಿಮಾನದಲ್ಲಿ ಒಂದು ಭಗವದ್ಗೀತೆ ಸುಟ್ಟಿರಲಿಲ್ಲ ಮಾದರಿಯ ಸುದ್ದಿಗಳು ಸಹ ಬರುತ್ತಿವೆ. ವಿಜಯ್ ರೂಪಾಣಿಯವರ ಕಾರು ಬೈಕ್ ನಂಬರ್ ಏನಾದರೂ ಇರಲಿ, ಅವರ ಮರಣ ಕೂಡ ಜೂನ್ 12ರಂದು ಎಂದರೆ 1206 ಅಂಕಿಯ ದಿನದಂದು ನಡೆದಿದೆ ಎಂಬುದೊಂದು ಮನ ಕಲಕುವ ಸುದ್ದಿ. ವಿಜಯ್ ರೂಪಾಣಿಯವರು 1956ರ ಆಗಸ್ಟ್ 2ರಂದು ಯಾಂಗೂನ್ನಲ್ಲಿ ಹುಟ್ಟಿದವರು. ಆದರೆ ಅವರು ಹುಡುಗನಿದ್ದಾಗಲೇ ಅವರ ಕುಟುಂಬವು ರಾಜ್ಕೋಟ್ಗೆ ಬಂತು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.